ಮಗಳು ಒಂಜಿ ವಿನಂತಿ ಸರ್ ಎಂಗಳನ್ನ ಯಾನೊಂಜಿ ರೈತೆ ಎಂಗಳ 10 ಪೆತ್ತಲುಪ್ಪುವ ಎಂಗಳ ವರ್ಷ ಒಂಜಿ ರಾಜ್ಯ ರಿಜೆಕ್ಟ್ ಆಪಾಯ್ತು ಎಂಗು ಪೆತ್ತಲು ದಾಯ ಸಾಯ್ಬೇರೆ ಕೊಲ್ಪ ಹೆಂಗ್ ಐತೆ ಎಂಗ್ಲಿ ಗಾದ ಬಂಗೊಂಡು ಅವ್ನು ಏನ್ ಅರ್ಥ ಆಗ್ಬುಜೆ ಗೊಬ್ಬರ ಹಾಕೊಂಡು ಉಂದಾಪು ಇನ್ನಿತ ತಾರೀಖಡು ಒಂದ್ ಇಲ್ಲ ಕಣ್ಣಬಡಿ ಇರುವೆ ರೂಪುಂಡು ಈ ಸಂಸಾರ ಆಯ್ತು ಮಲ್ಲೆ ಉಂಡು ಬೋಪ ಆತ ಸಾಮರ್ಥ್ಯ ಇಪ್ಪುಜಿ ರೈತರಡ ಅವ್ರು ಅಡ್ಡ ಪೆತ್ತ ಕಾಣ್ತದ ಡೈರಿ ಬೇರ್ಬಾರ್ದು ಅಂಚ ಕ್ರೀಮ್ ಪರಿಸ್ಥಿತಿ ಮೇರ್ಬನ್ ಬ್ಯಾರಿಲೆಗೆ ಮಾರೋಡು ನಾಡೆ ಪೆತ್ತ ತಾಂಕೊಡ್ಚಿ ದಾಯ ಪೆತ್ತ ತಾಂಕುವಾರು ಕ್ರಮೇಣ ಬೇರೆ ಗೋಶಾಲೆ ಪನಗೊರ್ಲ ಬಂದ್ಪೇರು ನೀಲಾವರ ಗೋಶಾಲೆ ಬಂದು ಮುಂದು ಮುಂತು ಅಡಿ ಪನವರೆ 4,000 ಟೆಂಪ ಬಾಡಿಗಳು ಸರ್ಕಾರ ಮಲ್ಪೋಡು ಗೋಶಾಲೆ ಅವನಿಗೆ ಕೊರ್ಪುನು ಸರ್ ಅವಳ ಸರ್ಕಾರ ಮಲ್ಪೋಡು ಯಾನ್ ಪನ್ಪಿನಿ ಅವು ಒಂದೊಂದು ಸರ್ಕಾರ ಇಕ್ಕ ವ್ಯವಸ್ಥೆ ಮಲ್ಪೋಡು ಕೆಲವು ರಾಜ್ಯಗಳು ಪ್ರತಿ ಜಿಲ್ಲೆಗೆ ಒಂದೊಂದು ಆಂಬ್ಯುಲೆನ್ಸ್ ಉಂಟು ಅಂಚಿನೇನು ಕೊನೋದು ಅಂಚಿನ ಜಾಗಕ್ಕೆ ಪಾಡ್ರೆ ಒಂದು ಕೈಕಂಜಿ ಹುಷಾರಿಜ್ಜಿ ರೈನ್ ಕೊನೆಯರೆ ಒಂದು ಆಕ್ಸಿಡೆಂಟ್ ಆಯ್ನ ಬೊಕ್ಕ ಈರ್ ಪನ್ಲೆಕ್ಕ ಗೋಶಾಲೆ ಕೊನೆಯರೆ ಸರ್ಕಾರದಲ್ಲೇ ವ್ಯವಸ್ಥೆ ಉಂಟು ಇತ್ತೆ 108 ನರಮನೆ ಗಿಜ್ಜ ನರಮನೆ 108 ಇಜ್ಜ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಇರ್ನಪುರ ಉಳ್ಪಡೆ ಸರ್ ಉಡುಪಿ ಕಾರ್ಕಳ ಎಸ್ ಸರ್ ಪಾತ್ರಲೆ ಸರ್ ಸರ್ ದಿನೇಶ್ ಹತ್ರ ಬಂದೆ ದಿನೇಶ್ ಎಸ್ ಪಾತ್ರಲೆ ಸರ್ ಸರ್ ಮಗಳು ಒಂಜಿ ವಿನಂತಿ ಸರ್ ಎಂಗಳನ್ನ ಯಾನೊಂಜಿ ರೈತೆ ಎಂಗಳ 10 ಪೆತ್ತಲುಪ್ಪುವ ಎಂಗಳ ವರ್ಷ ಒಂಜಿ ರಾಜ್ಯ ರಿಜೆಕ್ಟ್ ಆಪಾಯ್ತು ತನೆ ಉಂಟುಜ ಈಗ ಕಂಜಿ ಪಾಡುವ ಅವಿನಿಗೂ ದಾದ ಮಲ್ಪುನು ಮಗಳು ಏರಾಂಡಲ ಒಂಜಿ ರೈತನ ಬಗ್ಗೆ ಯೋಚನೆ ಮಲ್ಪುಜೆ ಮಗಳು ಮಗಳನ್ನೇ ಕಡ್ಲೆ ಬೇಕು ಅವನ ಮಗಳು ಹೆಂಗು ಪೆತ್ತಲು ದಾಯ ಸಾಯ್ಬೇರೆ ಕೊಲ್ಪ ಹೆಂಗ್ ಐತೆ ಹೆಂಗೆ ಗಾದ ಬಂಗೊಂಡು ಅವ್ನು ಏನ್ ಅರ್ಥ ಮಲ್ಪುಜೆ. ಓಕೆ, ಅಂದ್ರೆ ಅವ್ರು ರೈತರಿದ್ದಾರೆ, ಅವರ ಹಸುಗಳನ್ನ ಸಾಕ್ತಾರೆ, ಜೊತೆಗೆ ತದನಂತರ ನಿರುಪಯುಕ್ತವಾಗಿರೋದು ಏನ್ ಮಾಡ್ಬೇಕು ಯಾರು ಹೇಳಿದ್ರು ಸರ್. ಒಂದು ದನ ಈಗ ಅವ್ರ ಪೇಶ ಅವರಿಗೆ ಕೇವಲ ದನದಿಂದ ಆದಾಯ ಬೇಕೇ ವಿನಃ ಮತ್ತೆ ಉಳಿದದು ಬೇಡ. ಈಗ ನಮ್ಮನ್ನ ತಾಯಿ ಸಾಕ್ತಾಳೆ, ದೊಡ್ಡದು ಮಾಡಿದ ನಂತರ ತಾಯಿಗೆ ಇದು ವಯಸ್ಸಾಗುತ್ತೆ, ನಂತರ ತಾಯಿ ಯಾಕೆ ನಾನು ನಿಂತಿದ್ದೇನೆ ಗಟ್ಟಿ ಸ್ಟ್ರಾಂಗ್ ಇದ್ದೇನೆ, ತಾಯಿ ಯಾಕೆ ಈ ತರದ ಮನಸ್ಥಿತಿಯ ವ್ಯಕ್ತಿ ಕಾಣುತ್ತೇನೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ದನದ ಕೊನೆಯ ಅದು ಉಸಿರು ಚೆಲ್ಲಿದ ನಂತರ ಕೂಡ ಅದನ್ನು ಗೊಬ್ಬರವಾಗಿ ಬಳಸ್ಬಿಟ್ಟು ಉತ್ತಮವಾದ ಗೊಬ್ಬರವನ್ನಾಗಿ ಮಾಡ್ಲಿಕ್ಕೆ ಅವಕಾಶಗಳಿದೆ. ಅದರ ಬಗ್ಗೆ ಬಹಳಷ್ಟು ಬುಕ್ ಪುಸ್ತಕಗಳು ಇದೆ ಸಮಾಜದಲ್ಲಿ. ಆದರೆ ಅದರ ಬಗ್ಗೆ ಅದನ್ನು ತಿದ್ಕೊಳ್ಳಿ. ಎಲ್ಲರೂ ಕಟೀಲ್ನಲ್ಲಿ ದಿನೇಶಣ್ಣ ಅಂತ ಇದ್ದಾರೆ, ಅವ್ರು ಅದರ ಬಗ್ಗೆ ಹೇಳ್ತಾ ಇದ್ರು. ಇನ್ನು ಅನೇಕ ಜನ ಕೇವಲ ದೂರ ಹೋಗಬೇಕಾಗಿಲ್ಲ, ಅದಕ್ಕೆ ನಾನು ಅವ್ರ ಹೆಸರನ್ನ ಎತ್ತಿದ್ದ. ಬಹಳಷ್ಟು ಇದೆ ಸರ್. ಅದನ್ನು ಒಂದು ತೆಂಗಿನ ಬುಡದಲ್ಲಿ ಹೂತಿದ್ರೆ ಅದ್ರ ಬರುವಂತ ಫಸಲುಗಳ ವಿಚಾರದಲ್ಲಿ ಬಂತೇಳಿ ಪ್ರಾಯ ಗೊಬ್ಬರ ಹಾಕೊಂಡು ಉಂದಾಪು ಇನ್ನಿತ ತಾರೀಖಡು ಒಂದ್ ಇಲ್ಲ ಕಣ್ಣಬಡಿ ಇರುವೆ ರೂಪುಂಡು ಈ ಸಂಸಾರ ಆಯ್ತು ಮಲ್ಲೆ ಉಂಡು ಬೋಪ ಆತ ಸಾಮರ್ಥ್ಯ ಇಪ್ಪುಜಿ ರೈತರಡ ಅವ್ರು ಅಡ್ಡ ಪೆತ್ತ ಕಾಣ್ತದ ಡೈರಿ ಬೇರ್ಬಾರ್ದು ಅಂಚ ಕ್ರೀಮ್ ಪರಿಸ್ಥಿತಿ ಮೇರ್ಬನ್ ಬ್ಯಾರಿಲೆಗೆ ಮಾರೋಡು ನಾಡೆ ಪೆತ್ತ ತಾಂಕೊಡ್ಚಿ ದಾಯ ಪೆತ್ತ ತಾಂಕುವಾರು ಕ್ರಮೇಣ ಬೇರೆ ದಾಂತೆ ಹೋಗ್ಕೊಂಡು ದಾಯ ಗೊತ್ತು ನಿಗಲ್ಲ ಒಂದು ಆಲೋಚನೆ ಉಂಡತ್ತೆ ಗೊಬ್ಬರ ಫಸ್ಟ್ ಪೆತ್ತ ತಾಂಕು ರೈತರ ಹತ್ತಂದತ್ತ ಎಂಗ್ಲೆ ಪೂರ ಗೊತ್ತಿತ್ತು ರೈತರ ಹಿಡ್ದೆ ಎಂಗ್ಲಿ ಪಾಲಕರಿಂದ ಒಂದು ಶಬ್ದ ಕೇಳಿ ಎಂಕಂಡ ಎಂಗು ದಾಯ ಮಾಡುವ ಬಂದು ಎಂಕಂಡು ಏಕೆ ದಾಯ ಮಾಡಲು ಬಂದು ನಿಗುಲಿ ಕೆಲಸ ಬಗ್ಗೆ ವಿಷಯ ಇಡು. ಅದ ಹೆಂಗ ಅಲ್ಲಲ್ಲ ಅವರಂತವ್ರ ಹತ್ರ ನಮ್ಗೆ ಆರ್ಗ್ಯುಮೆಂಟ್ ಬೇಡ, ಚರ್ಚೆನೂ ಬೇಡ. ರೈತರಾಗಿ ಅವರ ಕಷ್ಟವನ್ನ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಈಗ ಧರ್ಮಣ್ಣ ಹೇಳಿದ್ದದ್ದು ತಪ್ಪು ಅಂತ ನಾನು ಹೇಳುದಲ್ಲ, ಅವರು ಹೇಳುವಂತದ್ದು ತಪ್ಪು ಅಂತ ಹೇಳುದಲ್ಲ ನಾನು. ಯಾಕಂತ ಹೇಳಿದ್ರೆ ಅವರ ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ, ಇವರಂತ ಮನಸ್ಥಿತಿಯವರು ತುಂಬಾ ಜನ ಇದ್ದಾರೆ. ಹಾಗಿರುವಾಗ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೊಂದು ಪರಿಹಾರ ನಾನು ಹೀಗೆ ಮಾತಾಡುವಾಗ, ಈಗ ನೋಡಿ ವೃದ್ಧಾಪ್ಯ ವೇತನ ಅಂತ ಕೊಡ್ತಾರೆ ಸರ್ಕಾರ. ವೃದ್ಧಾಪ್ಯ ಅಂದ್ರೆ ಅವನಿಂದ ಏನೂ ಆಗುದಿಲ್ಲ, ಅವನು ಸಮಾಜಕ್ಕೆ ಅವನು ಒಂದು ಕಷ್ಟ ಯಾವುದಕ್ಕೂ ಬೇಡ, ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಕಾರ ಅವನು ನೋಡ್ತದಲ್ಲ. ನಾನು ಹೇಳುದು ಸರ್ಕಾರ ಯಾವುದೇ ಸರ್ಕಾರ ಆಗಲಿ ಹೀಗೆ ಒಂದು ವೃದ್ಧಾಪ್ಯ ವೇತನ ಒಬ್ಬ ಮನುಷ್ಯನೇ ಕೊಡಬಹುದಾದ್ರೆ 1,000 ಕಟ್ಲೆ ಕೋಟಿ ಅದರಲ್ಲಿ ಅನುದಾನ ಕೊಡ್ತದೆ. ಹಾಗೆಯೇ ಒಂದು ವ್ಯವಸ್ಥೆ ಮಾಡಿದರೆ ಗೋವಿಗೆ, ಈಗ ಸರ್ಕಾರಕ್ಕೆ ಗೋವನ್ನು ಸಾಕಲಿಕ್ಕೆ ಕಷ್ಟ, ಖಂಡಿತವಾಗಿ ಅದಕ್ಕೆ ಯಾರು ಮೇಂಟೈನ್ ಮಾಡೋದಿಲ್ಲ. ಆದರೆ ಪ್ರೈವೇಟ್ ಗೋಶಾಲೆಗಳು 100 ಇವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ.
ಪ್ರೈವೇಟ್ ಇದಗಳಿಗೆ ಈಗ ಉದಾಹರಣೆಗೆ ಬೊಮ್ಮಾಯಿ ಅವರು ಒಂದು ಪುಣ್ಯಕೋಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು. 100 ಕೋಟಿ ರೂಪಾಯಿ ಇಟ್ಟರು ಅದಕ್ಕೆ. 100 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರದಿಂದ ಒಂದು ಇದಾಗಬೇಕು ಅಂತ, ಯಾವುದು ಗೋಶಾಲೆ ಆಗಬೇಕು ಅಂತ ಒಳ್ಳೆ ಮೂವ್ ಇತ್ತು. ನಮ್ಮ ಗೋಶಾಲೆಗೂ 25 ಲಕ್ಷ ಬಂದಿತ್ತು. ಯಾವುದು ವಿಶ್ವ ಹಿಂದೂ ಪರಿಷತ್ನ ಗೋಶಾಲೆಗೆ 25 ಲಕ್ಷ ಬಂದಿತ್ತು. 25 ಲಕ್ಷ ಬಂದಿತ್ತು. ನಾನು ಹೇಳುದು ಇಂಥ ಒಂದು ಅಂದರೆ ಜನರಿಗೆ ಇದು ಖಾಲಿ ಸರ್ಕಾರ ಅಂತ ಮಾತ್ರ, ನಾನು ಯಾವ ಸರ್ಕಾರವನ್ನು ದೂರುವುದಿಲ್ಲ, ಸರ್ಕಾರ ಮಾತ್ರ. ಈಗ ಉತ್ತರ ಭಾರತದಲ್ಲಿ ಏನು ಅಂತ ಹೇಳಿದರೆ ಗೋವಿನ ಬಗ್ಗೆ ಒಂದು ಕಲ್ಪನೆ ಇದೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುದಿದ್ರೆ ಒಂದು ಗೋವಿಗೆ 1,000 2,000 ತೆಗೆದಿಡಬೇಕು. ಅದೊಂದು ಮಾಮೂಲು ರಿವಾಜ್. ಅದಕ್ಕೆ ಅವನು ಇವನು ಹೇಳಬೇಕು, BJP ಅವನು ಹೇಳಬೇಕು, RSS ಅವನು ಹೇಳಬೇಕು ಅಂತ ಏನಿಲ್ಲ. ಅದು ಹಿಂದೂ ಸಂಪ್ರದಾಯ ಬಂದೋಗಿದೆ. ಇಲ್ಲಿ ನಮ್ಮದು ಒಂದು ವಿಶ್ವ ಹಿಂದೂ ಪರಿಸ್ಥಿತಿ ಬೇಕಿದ್ರೆ ಒಂದು ಅನಾಥಾಶ್ರಮ ಇದೆ ಮಕ್ಕಳದ್ದು, ಅಲ್ಲಿಗೆ ಹೋಗ್ತಾರೆ. ನಿಮ್ಮ ಬರ್ತ್ಡೇ ಆದ್ರೆ ಅಲ್ಲಿ ಹೋಗ್ತಾರೆ, ಕೊಡ್ತಾರೆ, ಊಟ ಕೊಡ್ತಾರೆ, ಅಲ್ಲಿ ಒಳ್ಳೆ ನಡೀತದೆ. ಆ ಕಾನ್ಸೆಪ್ಟ್ ಇಲ್ಲಿ ಇದೆ. ಆದ್ರೆ ಗೋಮಾತೆಯ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಅಷ್ಟು ಭಾವನೆ ಇಲ್ಲ. ಇದು ಸತ್ಯ ಹೇಳುದು, ನಾವು ಪಕ್ಷ ಬಿಟ್ಟು ಹೇಳುದು. ಅಲ್ಲಿ ಗೋಮಾತೆ ಇಲ್ಲಿ ನೂರಾರು ಸಾವಿರಾರು ಗೋಶಾಲೆಯಲ್ಲಿ ಹೇಗೆ ನಡೀತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮಾರ್ವಾಡಿಗಳು ಇಲ್ಲಿಂದ ರಾಜಸ್ಥಾನಕ್ಕೆ ತಿಂಗಳಿಗೆ 2 ಕೋಟಿ ರೂಪಾಯಿ ಕಳಿಸ್ತಾನೆ ಡಬ್ಬೆ ಹಾಕಿ. ಸಾಮಾನ್ಯ ಒಬ್ಬ ಡಬ್ಬೆ ಮಾರುವ 100 ರೂಪಾಯಿ ಹಾಕ್ತಾನೆ. ಆ ಕಲ್ಪನೆ ಅದು ಸರ್ಕಾರವೂ ಮಾಡಬೇಕು. ವೃದ್ಧಾಪ್ಯ ವೇತನ ಅಂತ ಮನುಷ್ಯನೇ ಕೊಡ್ಲಿಕ್ಕೆ ಆಗ್ತದೆ ಅಂತ ಆದರೆ ಇದು ಸರಿ ಇದೆ. ಅವರಿಗೆ ಅದು ಒಂದು ರೈತನಿಗೆ ಇವರು ಏನು ಹೇಳಿದ್ರು, ಇದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಅವ್ರಿಗೆ 2 ಗಂಡ ಹೆಂಡತಿ ಮುದುಕರು ಇರ್ಬೋದು, ಇದು ದನ ಸಂತತಿ ಹೆಚ್ಚಾಗ್ತದೆ, ಏನು ಮಾಡೋದು, ಇದು ಪ್ರಾಕ್ಟಿಕಲ್ ಸಮಸ್ಯೆ. ನಾನು ಹೇಳಿದ್ದು ಇದು ಈಗ ಒಂದು ಪ್ರೈವೇಟ್ ಗೋಶಾಲೆ ಕೊಟ್ಟರೆ ಅಲ್ಲಿ ಸರ್ಕಾರದಿಂದ ಅನುಮತಿ, ಇದು ಏನು ಅನುದಾನ ಕೊಟ್ಟರೆ ಈಗ 17 ರೂಪಾಯಿ ಒಂದು 75 ರೂಪಾಯಿ ಆದರೂ ಕೊಡಬೇಕು. ದೊಡ್ಡ ಅಮೌಂಟ್ ದೊಡ್ಡದಾಗ್ತದೆ. ಆದರೂ ಇಂಥ ಒಂದು ಈ ಚಾಲನೆ ಸಿಕ್ಕಿದ್ರೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಈ ಚರ್ಚೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಗೋ ಸಂತತಿ ಉಳಿತದೆ, ಯಾರು ಅದನ್ನು ಕೊಡುವುದಿಲ್ಲ. ಈಗ ಪ್ರಾಕ್ಟಿಕಲ್ ಸಮಸ್ಯೆ ಇದೆ ಅವರು ಹೇಳುವಾಗೆ, ಆದ್ರೆ ಇದಕ್ಕೆ ಈ ಸಮಸ್ಯೆ ಪರಿಹಾರ ಆಗಬಹುದು. ಸೇಮ್ ಟೈಮ್ ಆಹಾರದ ಸಮಸ್ಯೆ ಶುರುವಾಗುತ್ತೆ. ಯಾವುದು ಆಹಾರದ ಫೈಟ್ ಶುರುವಾಗುತ್ತೆ ಅಂತ ಹೇಳಿ ಅದು ನಾನು ಒಪ್ಪುದಿಲ್ಲ. ಯಾಕಂದ್ರೆ ಅದು ನಾನು ಒಪ್ಪುದಿಲ್ಲ. ಈಗ ಹಂದಿಯನ್ನು ಮುಸಲ್ಮಾನರು ತಿನ್ನುವುದು. ಪತ್ತಲೆ ಸರ್ ಅದು ಬಂದ್ಪೇರು ಗೋಶಾಲೆ ಕೊನೆಗೊಲ್ಲ ಬಂದ್ಪೇರು ನೀಲಾವರ ಗೋಶಾಲೆ ಬಂದು ಮುಂದು ಅಡಿ ಕೊನವರೆ 4,000 ಟೆಂಪ ಬಾಡಿಗೆ ಉಂಟು ಸರ್. ಅವಳ ಸರ್ಕಾರ ಮಲ್ಪೋಡು ಗೋಶಾಲೆ ಅವನಿಗೆ ಕೊರ್ಪುನು ಸರ್. ಅವಳ ಸರ್ಕಾರ ಮಲ್ಪೋಡು ಯಾನ್ ಪನ್ಪಿನಿ ಅವು ಒಂದೊಂದು ಸರ್ಕಾರ ಇಕ್ಕ ವ್ಯವಸ್ಥೆ ಮಲ್ಪೋಡು. ಕೆಲವು ರಾಜ್ಯಗಳು ಪ್ರತಿ ಜಿಲ್ಲೆಗೆ ಒಂದೊಂದು ಆಂಬ್ಯುಲೆನ್ಸ್ ಉಂಟು. ಅಂಚಿನೇನು ಕೊಡೋದು ಅಂಚಿನ ಜಾಗಕ್ಕೆ ಪಾಡ್ರೆ ಒಂದು ಕೈಕಂಜಿ ಹುಷಾರಿಜ್ಜಿ ರೈನ್ ಕೊನೆಯರೆ ಒಂದು ಆಕ್ಸಿಡೆಂಟ್ ಆಯ್ನ ಬೊಕ್ಕ ಈರ್ ಬನ್ಲೆಕ್ಕ ಗೋಶಾಲೆ ಕೊನೆಯರೆ ಸರ್ಕಾರದಲ್ಲೇ ವ್ಯವಸ್ಥೆ ಉಂಟು. ಇತ್ತೆ 108 ನರಮನೆಗಿಜ್ಜ 108 ಇಜ್ಜ ಅಂಚಿನೇ ಒಂದು ವ್ಯವಸ್ಥೆ ಮಲ್ತೊಂದು ಬರ್ತನ. ಈ ಚರ್ಚೆ ಪೂರ ಇಡೀ ಉಂಟು. ಮತ್ತೆ ಸಹ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟ್, ಎಲ್ಲ ಪರ್ಫೆಕ್ಟ್. ಈಗ ನೀವು ಹೇಳಿದ್ರೆ ಆಮೇಲೆ ಮತ್ತೆ ಆಹಾರದ ಸಮಸ್ಯೆ ಬರಬಹುದು ಅಂತ ಹೇಳಿ ಹೇಳಿದ ವಿಷಯ ಹೇಳಿದ್ ನಾನು. ಅದು ಮಾತ್ರ ಅಲ್ಲದೆ ಆಮೇಲೆ ಅಲ್ಲಿ ಒಂದು ಕೊಂಡೋದ ಮೇಲೆ ಅದರ ಒಂದು ನೋಡಿಕೊಳ್ಳುವಂತಹ ರೀತಿ, ಅದರ ಬಗ್ಗೆಯೂ ಕೂಡ ಒಂದು ಸಪರೇಟ್ ಕಮಿಟಿಯಾಗಿ ಮಾಡಿ. ಯಾಕಂದ್ರೆ ನಾಳೆ ನಾವು ಹೋಗಿ ಅಲ್ಲಿ ಹಸುವನ್ನು ಬಿಡ್ತೇವೆ, 1 ವಾರ 1 ತಿಂಗಳು ಬಿಟ್ಟೋದ್ಮೇಲೆ ಎಲ್ಲಾಯ್ತು ಅಂತ ಏನಾಯ್ತು ಅದು ಕರೆಕ್ಟ್. ಅದನ್ನು ಕೂಡ ನೋಡಿಕೊಳ್ಳಲಿಕ್ಕೆ ಒಂದು ಲೆಕ್ಕಾಚಾರ ಇಡ್ಲಿಕ್ಕೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ನಾಗಿ ಮಾಡ್ಬೇಕಾಗ್ತದೆ.